ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ರತಿ ಮನೆಯಲ್ಲಿಯೂ ಬೆಳಕು ತುಂಬಲಿ, ಪ್ರತಿ ಮನೆಯಲ್ಲಿಯೂ ಸಂತೋಷ ತುಂಬಲಿ ಅಂತ ನಾನು ಹಾರೈಸ್ತೇನೆ. ತುಂಬ ದಿನಾದ ಮೇಲೆ ವ್ಲಾಗ್ ಮಾಡ್ತಿದ್ದೇನೆ. ನನಗೆ ಟೈಮ್ ಇರಲಿಲ್ಲ, ವರ್ಕ್ ಪೆಂಡಿಂಗ್ ಇತ್ತು. ಇಯರ್ ಎಂಡ್ ಆಗ್ತಾ ಬಂತು ಮತ್ತು ನಾನು ಇಂಡಿಯಾ ಬರುವ ಪ್ಲ್ಯಾನ್ ಆಗಿದೆ. ಸೊ ಮೇಂಟೆನೆನ್ಸ್ ವರ್ಕ್ ಪೆಂಡಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾಗೆ ವ್ಲಾಗ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಇವತ್ತಿನ ವ್ಲಾಗಲ್ಲಿ ನಾನು ಏನು ವರ್ಕ್ ಮಾಡ್ತಿದ್ದೇನೆ ಮತ್ತು ವರ್ಕಿಂಗ್ ಪ್ಲೇಸ್ ಹೇಗಿದೆ ಅಂತ ನಾನು ತೋರಿಸ್ಕೊಡ್ತೇನೆ. ಈಗ ನಾನು ಮಿಷಿನ್ ರೂಮ್ ಬಂದೆ. ಇದೇ ನಾನು ವರ್ಕ್ ಮಾಡುವ ಪ್ಲೇಸ್. ನಾನು ಟೆಕ್ನಿಷಿಯನ್, ಮೆಕ್ಯಾನಿಕ್ ಫೀಲ್ಡೆಲ್ಲ. ಇದೇ ಫ್ರೀಸರ್ ಮಿಷಿನ್, ಇದು ಪೆನಲ್ ಬೋರ್ಡ್. ಈ ಒಂದೊಂದು ಮಿಷಿನಿಗೆ ಸಪ್ರೇಟು ಒಂದೊಂದು ಪೆನಲ್ ಬೋರ್ಡ್ ಇರುತ್ತೆ. ಇದು ನೋಡಿ, ಇದರ ಒಳಗೆ ಹೀಗೆ ವಯರ್ ಎಲ್ಲ ಉಂಟು. ಇದೆಲ್ಲ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡಬೇಕು. ಇದು ಫ್ರೀಸರ್ ಒಳಗೆ ಹೀಗಿರುತ್ತೆ ನೋಡಿ, 6 ಫ್ಯಾನ್ ಇರುತ್ತೆ. ಇದು ಫ್ರೀಸರ್ ಒಳಗೆ. ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಂದ ತೋರಿಸ್ತೇನೆ. ಇದರ ಒಳಗೆ ಕೆಲವೊಮ್ಮೆ ರನ್ನಿಂಗ್ ಎಲ್ಲ ಹಾಳಾಗ್ತದೆ. ಆವಾಗ -40 ಟೆಂಪ್ರೇಚರ್ ಇರುತ್ತೆ. ಅದು ಫಿಶ್ ಫ್ರೀಸ್ ಆಗಬೇಕಲ್ಲ. ಒಟ್ಟಿಗೆ ಟೋಟಲ್ 3 ಫ್ರೀಸರ್ ಉಂಟು. ಇದು ಸೇಮ್ ಮಿಷಿನ್. ಮತ್ತು 2 ಸ್ಟೋರ್ ಮಿಷಿನ್ ಉಂಟು, ಮತ್ತು ಒಂದು ಚಿಲ್ಲರ್ ಮತ್ತೊಂದು ಐಸ್ ರೂಮ್. ಇದು ಬಿಸಿಲಿಗೆ ಟೈಮಲ್ಲೆಲ್ಲ ಈ ಪೈಪೆಲ್ಲ ಓಡಿಯುತ್ತೆ, ಅದನ್ನು ವೆಲ್ಡ್ ಮಾಡಬೇಕು, ಮಿಷಿನ್ ಎಲ್ಲ ನೋಡ್ಕೊಳ್ಬೇಕು. ಇದು ನೋಡಿ, ಬ್ಯಾಕ್ ಸೈಡ್ ಸೇಮ್. ಅದ್ರ ಒಳಗೆ ಹೋಗ್ಲಿಕ್ಕಾಗಲ್ಲ ಅಲ್ಲಿ. ಇದು ಒಂದೊಂದು ಪೆನಲ್ ಬೋರ್ಡ್. ಒಂದೊಂದು ಫ್ರೀಸರ್ಗೆ ಒಂದೊಂದು ಪೆನಲ್ ಬೋರ್ಡ್ ಇದೆ. ಹೀಗೆ ಆನ್ ಮಾಡೋದು, ಒಂದು ಸ್ವಿಚ್ ತಿರುಗಿಸಿ ಮತ್ತೆ ಇದು ವೆಯ್ಟ್ ಮಾಡಬೇಕು. ಈಗ ಮಾಡಲಿಕ್ಕಾಗಲ್ಲ, ಇಲ್ಲ ಈಗ ಫಿಶ್ ಇಲ್ಲ. ನೆಕ್ಸ್ಟ್ ರನ್ನಿಂಗ್ ಮಾಡುವಾಗ ತೋರಿಸ್ತೀನಿ. ಅದು ವೀಡಿಯೋ ಮಾಡಲಿಕ್ಕೆ ಸಾಕಲ್ಲ, ಸೌಂಡ್ ಬರುತ್ತೆ ಹೆವಿ. ಮತ್ತು ಇದರ ಅಪ್ಸೈಡ್ ಕೂಡ ಕಂಡೆನ್ಸರ್ ಫ್ಯಾನ್ ಅಂತ ಇರುತ್ತೆ. ಒಂದೊಂದು ಫ್ರೀಸರಲ್ಲಿ ಒಂದೊಂದು ಮಿಷಿನ್ಗೆ 2 ಕಂಡೆನ್ಸರ್ ಫ್ಯಾನ್ ಇರುತ್ತೆ. ಇದು ಐಸ್ ಮಿಷಿನ್, ಪೌಡರ್ ಐಸ್ ಬೀಳುವ ಮಿಷಿನ್ ಇದು. ಮತ್ತು ಇದು ಒಂದು ಚಿಲ್ಲರ್ ಮಿಷಿನ್. ಇದು ಫ್ರೆಶ್ ಫಿಶ್ ಪ್ರೊಡಕ್ಷನ್ ಮಾಡುವಾಗ ಟ್ರೋಲಿಯಲ್ಲಿ ಹಾಕಿರ್ತಾರೆ. ಈಗ ಮಾತ್ರ ಫ್ರೀಸಿಂಗ್ ಫಿಶ್ ಇಟ್ಟಿದ್ದಾರೆ ನೋಡಿ. ಪೆನಲ್ ಬೋರ್ಡ್ ಒಳಗೆ ಹೇಗಿರುತ್ತೆ ಅಂತ. ಇದೆಲ್ಲ ಹಾಳಾದರೆ ನಾವು ನೋಡಬೇಕು. ಕಂಪ್ಲೇಂಟ್ ಬಂದರೆ ವಯರ್ ಬರ್ನ್ ಆಗುತ್ತೆ. ಇಲ್ಲಿ ಹೆವಿ ಬಿಸಿಲು ಇರುತ್ತಲ್ಲ, ಆವಾಗ ವಯರ್ ಬರ್ನ್ ಆಗುತ್ತೆ. ಅದು ಕಾಂಟ್ಯಾಕ್ಟ್ರ್, ಅದು ಬಾಕ್ಸ್ ಟೈಪ್ ಉಂಟಲ್ಲ, ಅದು ಕಾಂಟ್ಯಾಕ್ಟ್ರ್, ಅದೆಲ್ಲ ಬರ್ನ್ ಆಗುತ್ತೆ. ಅದೆಲ್ಲ ನೋಡ್ಕೊಳ್ಬೇಕು. ಇದು ಚಿಲ್ಲರ್ ಮಿಷಿನ್ ನೋಡಿ. ಸ್ಟೋರ್ ಮಿಷಿನ್ ಸೈಡ್. ಸ್ಟೋರ್ ಅಂದರೆ ಅಲ್ಲಿ ಫ್ರೀಸರ್ದ ಮೀನನ್ನು ಇಲ್ಲಿ ಸ್ಟೋರಲ್ಲಿ ಪ್ಯಾಕ್ ಮಾಡಿರ್ತಾರೆ. ಇದು 2 ಸ್ಟೋರ್ ಇದೆ, ಒಟ್ಟಿಗೆ ಟೋಟಲ್ 5 ಮಿಷಿನ್ ಇದೆ, 2 ಸ್ಟೋರ್ ಇದ್ದು. ಇದು ಓಲ್ಡ್ ಮಿಷಿನ್. ಒಳಗೆ ಹೀಗೆ ಇರುತ್ತೆ. ಇದು ಚಿಕ್ಕ ಪ್ಯಾನಲ್ ಬೋರ್ಡು. ಇದು ನ್ಯೂ ಸ್ಟೋರ್ ಇದ್ದು ಮಿಷಿನ್. ಟೋಟಲ್ ಇಲ್ಲಿ 17 ನೋಡಿ. ಹೀಗೆ ಫಿಶ್ ಬರ್ತದೆ. ಇಲ್ಲಿಂದ ಅನ್ಲೋಡ್ ಮಾಡಿ ಮತ್ತೆ ಒಳಗೆ ಅದು ಕೇಜ್ ಎಲ್ಲ ವೆಯ್ಟ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಮತ್ತೆ ಫ್ರೀಸರ್ಗೆ ಹಾಕ್ತಾರೆ. ಫ್ರೀಸ್ ಆದಮೇಲೆ ಅದು ಪ್ಯಾಕಿಂಗ್ ಎಲ್ಲ ಆಗುತ್ತೆ. ಇದು ಮೈ ಫಿಶ್. ಇದು ಮತ್ತು ಅಂಜಲ್ ಮತ್ತು ಬಂಗುಡೆ, ಬೂತ ಎಲ್ಲ ಊರಿದ್ದೆ ಎಲ್ಲ ಮೀನು ಬರುತ್ತೆ ಇಲ್ಲಿ. ಒಮಾನ್ ಇರುತ್ತೆ, ಎಕಾನಮಿ ಜಾಸ್ತಿ ಫಿಶಿಂಗಲ್ಲಿ. ಇಲ್ಲಿ ಮೀನು ಬೇಕಾ? ಮೀನು ಬನ್ನಿ ಗಾಯ್ಸ್. ನೋಡಿ ಎಷ್ಟು ದೊಡ್ಡದು ನೋಡಿ. ಇದು ಫ್ರೀಸರ್ ಒಳಗೆ ಹೀಗಿರುತ್ತೆ. ಮೀನನ್ನು ಇದು ಸೆಟ್ಟಿಂಗ್ ಮಾಡಿ ಇದರಲ್ಲಿ ಇಡ್ತಾರೆ. ಇದು ಸ್ಟೋರ್. ಫ್ರೀಸರ್ದ ಮೀನನ್ನು ಸ್ಟೋರ್ ಮಾಡಲಿಕ್ಕಿರುವ ಇದು ಪ್ಲೇಸ್. ಹೀಗೆ ಎಲ್ಲ ಇರ್ತಾರೆ. ಇದೆಲ್ಲ ಫಿಶ್. ಇದು ಕಂಪನಿಯ ಹೊರಗಡೆ ನಮ್ದು ಹೀಗೆ ಇದೆ ಏರಿಯಾ ನೋಡಿ. ಯಾವಾಗಲೂ ನೋಡಿದ್ರು ಬಿಸಿಲೇ ಮಾರಿಲ್ಲಿ. ಆ್ಯಂಡ್ ಇದು ನನ್ನ ಆಫೀಸ್. ಇದರ ಒಳಗೆ ನಾನು ಇಲ್ಲಿ ಜಾಸ್ತಿ ಒಳಗೆ ವರ್ಕ್ ಇರಲ್ಲ ನನಗೆ. ನನಗೆ ಹೈಯೆಸ್ಟ್ ವರ್ಕ್ ಇರೋದು ಮಿಷಿನ್ ರೂಮಲ್ಲಿ ಒಳಗೆ ಎಲ್ಲ ವರ್ಕ್. ಇಲ್ಲಿ ಆಫೀಸ್ಗೆ ಒಳಗೆ
ಎಂತ ಬಾಸ್ ಎಲ್ಲ ಇದ್ದಾರೆ, ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲ್ಲ. ಇದೇ ನನ್ನ ಮಿಷಿನ್ ರೂಮ್ ಏರಿಯಾ. ನನ್ನ ವರ್ಕ್ ನೋಡಿದ್ರಲ್ಲ ನಾನು ಏನು ವರ್ಕ್ ಮಾಡ್ತಿದ್ದೇನೆ ಅಂತ, ನನ್ನ ವರ್ಕಿಂಗ್ ಏರಿಯಾ ಹೇಗಿದೆ ಅಂತ. ಕೆಲವರು ಥಿಂಕ್ ಮಾಡ್ತಾರೆ ನನಗೆ ವರ್ಕ್ ಕಡಿಮೆ, ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೇನೆ. ನನಗೆ ಆಗಿಲ್ಲ, ನನಗೆ ವರ್ಕ್ ಜಾಸ್ತಿ ಉಂಟು. ನಾನು ವರ್ಕಿನ ಮಿಡ್ಲಲ್ಲಿ ಬಂದು ಲಂಚ್ ಟೈಮಲ್ಲಿ ಎಲ್ಲ ಮತ್ತೆ ಫ್ರೀ ಇದ್ದಾಗ ವೀಡಿಯೋಸ್ ಮಾಡಿ ಎಲ್ಲ ಇಡ್ತೇನೆ, ಮತ್ತೆ ಎಡಿಟ್ ಮಾಡಿ ಎಲ್ಲ ಹಾಕೋದು. ನನ್ನ ವರ್ಕ್ ಈಸಿ ಇಲ್ಲ ಇಲ್ಲಿ ತುಂಬ. ನಮ್ಮ ನನಗೆ ಆಫೀಸ್ ವರ್ಕಿಗಿಂತ ಮಿಷಿನ್ ರೂಮ್ ವರ್ಕೇ ಜಾಸ್ತಿ ಇರುತ್ತೆ. ಯಾಕೆಂದರೆ ನಮ್ಮದು ಮೆಕ್ಯಾನಿಕ್ ಟೆಕ್ನಿಷಿಯನ್ ಫೀಲ್ಡ್. ಮಿಷಿನ್ ರನ್ ಆದಮೇಲೆ ಮಿಷಿನ್ ನೋಡ್ತಾ ಇರಬೇಕು, ಅದೇ ಪ್ರಾಬ್ಲಮ್ ಬಂದರೆ ನಾನು ಸಾಲ್ವ್ ಮಾಡಲಿಕ್ಕೆ ನಾನೇ ಹೋಗಬೇಕು. ಬೇರೆ ಯಾರಿಲ್ಲ, ನನಗೆ ಹೆಲ್ಪರ್ ಒಬ್ಬ ಇದ್ದಾನೆ, ಅವನಿಗೆ ಮಿಷಿನಿಂದು ಕಂಪ್ಲೇಂಟ್ ಬಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಗೊತ್ತಿಲ್ಲ, ನಾನೇ ಹೋಗಬೇಕು. ಅವನು ಜಸ್ಟ್ ಆನ್ ಆಫ್ ಎಲ್ಲ ಮಾಡಲಿಕ್ಕೆ ಅವನಿದ್ದಾನೆ, ನೋಡ್ಕೊಳ್ಳಿಕ್ಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.